ನಮಸ್ಕಾರ. ನಾವು ಇವತ್ತು ಲಶ್ ಫ್ಯಾಷನ್ ಇನ್ಸೈಡ್ ಅಂತ ಹೇಳುವಂತಹ ನಮ್ಮ JCI ಮೆಂಬರ್ ಆದಂತಹ ಮಾಲಿನಿ ಕಶ್ಯಪ್ ಮೇಡಮ್ನ ಫರ್ಮಲ್ಲಿದ್ದೇವೆ. ನಾವು ಇವ್ರದ್ದು ಸ್ಪೆಷಾಲಿಟಿ ಏನು ಅಂತೇಳಿದರೆ, ಈ ಫರ್ಮ್ನ ಸ್ಪೆಷಾಲಿಟಿ ಏನು ಅಂತೇಳಿದರೆ ಲೇಡೀಸ್ ಇನ್ನರ್ ವೇರ್ ಇರುವಂತಹ ಇದು ಫರ್ಮ್ ಆಗಿರುತ್ತೆ. ಇದು ಪುತ್ತೂರಿನಲ್ಲಿ ಏಕೈಕ ಮಳಿಗೆ ಮತ್ತು ಪ್ರಥಮವಾದಂಥ ಮತ್ತು ಏಕೈಕ ಮಳಿಗೆವಾಗಿ ಬಂದಿದೆ. ಇವತ್ತು ನಾವು ಅವರೊಟ್ಟಿಗೆ ನಾವು ಅವರ ಫರ್ಮಲ್ಲಿರುವಂತಹ ಏನೆಲ್ಲ ಸ್ಪೆಷಾಲಿಟಿ ಮತ್ತು ಸರ್ವೀಸಸ್, ಅದರಲ್ಲಿ ಯಾವುದೆಲ್ಲ ಹೊಸ ಹೊಸ ಪ್ರಾಡಕ್ಟ್ಸ್ ಉಂಟು ಅದರ ಬಗ್ಗೆ ಎಲ್ಲ ಅವರಲ್ಲಿ ವಿಚಾರಿಸಲಿಕ್ಕೆ ಉಂಟು. ಅದರಿಂದಾಗಿ ತಮ್ಮೆಲ್ಲರನ್ನು ಲಶ್ ಫ್ಯಾಷನಿಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಮೇಡಮ್ ನಮಸ್ತೆ. ನಮಸ್ತೆ ಶಶಿರಾಜ್ ಅವರೇ, ಹೇಗಿದ್ದೀರಾ? ಫೈನ್, ನೀವು ಹೇಗಿದ್ದೀರಿ? ಫೈನ್. ಓಕೆ, ನಾವು ಇವತ್ತು ಲಶ್ ಫ್ಯಾಷನ್ ಇದರ ಇನ್ಸೈಡಲ್ಲಿ ಇದ್ದೇವೆ. ಇವರ ಎರಡು ಫರ್ಮ್ ಇದೆ ಪುತ್ತೂರಲ್ಲಿ. ಒಂದು ಆಗಿ ನಮ್ಮ ಕೋರ್ಟ್ ರೋಡಲ್ಲಿ ಮೊದಲಿಂದಾಗಿ ನಡೀತಾ ಉಂಟು ಲಶ್ ಫ್ಯಾಷನ್ ಅಂತೇಳಿ. ಎರಡನೇದಾಗಿ ಇದು ರೀಸೆಂಟಾಗಿ ಈ ವರ್ಷ ನಾವು ಏಪ್ರಿಲಲ್ಲಿ ಇದು ಓಪನ್ ಆದಂಥ ಫರ್ಮ್ ಆಗಿರ್ತದೆ. GL1 ಮಾಲಲ್ಲಿ ಸ್ಟಾರ್ಟ್ ಆದಂಥದ್ದು. ಇದರ ಹೆಸರು ಸಹ ಲಶ್ ಫ್ಯಾಷನ್. ಹಾಗೆ ನಮ್ಮ JCIಯ ಮೆಂಬರ್, ಅದೇ ಥರದಲ್ಲಿ ನಮ್ಮ 𝐁𝐶𝐫𝐻 ಸೆಕ್ರೆಟರಿ ಆದಂತಹ ಮಾಲಿನಿ ಕಶ್ಯಪ್ ಅವರಿದ್ದಾರೆ. ಇವತ್ತು ನಮಗೆ ಪುತ್ತೂರಲ್ಲಿ ಲೇಡೀಸ್ಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಇರುವಂಥ ಏಕೈಕ ಇನ್ನರ್ವೇರ್ ಮಳಿಗೆ ಆಗಿರ್ತದೆ. ಅದೇ ಥರದಲ್ಲಿ ಪ್ರಥಮವಾಗಿ ಮತ್ತು ಎಕ್ಸ್ಕ್ಲೂಸಿವ್ ಆದಂಥ ಒಂದೇ ಮಳಿಗೆ ಆಗಿರುವಂಥದ್ದು ಲಶ್ ಫ್ಯಾಷನ್ ಇನ್ಸೈಡ್ ಆಗಿರ್ತದೆ. ಇಲ್ಲಿ ಇರುವಂಥ ಪ್ರಾಡಕ್ಟ್ಸ್ ಇರ್ಬೋದು, ಇಲ್ಲಿ ಇರುವಂತಹ ಸರ್ವಿಸಸ್ ಇರ್ಬೋದು, ಅದೇ ಥರದಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ಸ್ ನಮಗೆ ಅವೈಲೇಬಲ್ ಅಂದರೆ ಲೇಡೀಸಿಗೆ ಯಾವುದೆಲ್ಲ ಉಂಟು ಅಂತೇಳಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಮಾಲಿನಿ ಕಶ್ಯಪ್ ಮೇಡಮ್ ಅವರು ಕೊಡಲಿಕ್ಕಿದ್ದಾರೆ. ಸ್ಟಾರ್ಟ್ ಮಾಡೋದಾ? ಓಕೆ, ಎಲ್ರಿಗೂ ನಮಸ್ಕಾರ. ಓಕೆ, ನಾನು ಮಾಲಿನಿ ಕಶ್ಯಪ್ ಅಂತ. ಇವರು ನಮ್ಮ ಸ್ಟಾಫ್ ದೀಪ್ತಿ ಮತ್ತು ಶ್ರದ್ಧಾ. ನಮ್ಮಲ್ಲಿ ಲೇಡೀಸ್ ಇನ್ನರ್ ವೇರ್, ಆಮೇಲೆ ಸ್ಪೋರ್ಟ್ಸ್ ವೇರ್, ಮೆಟರ್ನಿಟಿ ವೇರ್, ಪ್ಲಸ್ ಮಕ್ಕಳದ್ದು ಇನ್ನರ್ ವೇರ್ ಮತ್ತು ಅವರದ್ದು ನೈಟ್ ವೇರ್ ಕೂಡ ಇದೆ. ನಮ್ಮಲ್ಲಿ ಮೆಟೀರಿಯಲ್ ಐಟಮ್ಗಳು ಸ್ಟಾರ್ಟ್ ಆಗೋದು ಬಂದು 75 ರೂಪೀಸಿಂದ ಸ್ಟಾರ್ಟ್ ಆಗ್ತದೆ. ಆಮೇಲೆ ಎಲ್ಲ ಪ್ರೀಮಿಯರ್ ಬ್ರ್ಯಾಂಡ್ಗಳು ಎನಮೋರ್, ಜಾಕಿ, ಅಮಾಂಟೆ, ಟ್ರೈಲೋ, ಜೂಲಿಯೆಟ್, ವ್ಯಾನ್ ಹುಸೇನ್, ವಿ-ಸ್ಟಾರ್, ಮ್ಯಾಕ್ರೋ ವುಮನ್, ಹಾಗೆ ಆಮೇಲೆ ಲಶ್ ಬ್ರ್ಯಾಂಡ್ಗಳು ಆಯಿತಾ. ಇದರಲ್ಲಿ ಎಲ್ಲ ರೀತಿಯ ಇನ್ನರ್ ವೇರ್, ಸ್ಪೋರ್ಟ್ಸ್ ವೇರ್, ಮೆಟರ್ನಿಟಿ ವೇರ್, ನೈಟ್ ವೇರ್, ಆಮೇಲೆ ಶಾರ್ಟ್ಸ್, ಎಲ್ಲ ರೀತಿಯ ಐಟಮ್ಗಳು ನಮ್ಮಲ್ಲಿ ಲಭ್ಯ ಉಂಟು. ಮತ್ತು ನೈಟಿಯಲ್ಲಿ ಕೂಡ ಅಷ್ಟೇ ತುಂಬ ವೆರೈಟಿ ಇದೆ. ಬೇರೆ ಬೇರೆ ವೆರೈಟಿಗೆ ನೈಟಿ ಇದೆ. ಫ್ಯಾನ್ಸಿ ನೈಟಿ ಇದೆ, ಸ್ಲೀವ್ಲೆಸ್ ನೈಟಿ, ಡೈಲಿ ಯೂಸ್ ಮಾಡುವಂಥ ಕಾಟನ್ ನೈಟಿಗಳು, ಆಮೇಲೆ ಫೀಡಿಂಗ್ ಬ್ರೇಸಿಯಸ್ಸು, ಫೀಡಿಂಗ್ ನೈಟಿ, ಆಮೇಲೆ ಸ್ಪೋರ್ಟ್ಸ್ ವೇರಿಗೆ ನಿಮಗೆ ಯಾವ ಥರ ಬೇಕು, ಹೈ ಸೊಫಿಸ್ಟಿಕೇಟೆಡ್ ಸ್ಪೋರ್ಟ್ಸ್ ಬ್ರಾ, ಲೆಸ್ ಸೊಫಿಸ್ಟಿಕೇಟೆಡ್ ಸ್ಪೋರ್ಟ್ಸ್ ಬ್ರಾ, ಆಮೇಲೆ ಟೀನೇಜರಿಗೆ ಸ್ಟಾರ್ಟಿಂಗ್ ಬ್ರೇಸಿಯರ್ಸ್ ಇದೆ. ಹಾಗೆ ಇನ್ನರ್ ವೇರಲ್ಲಿ ನಿಮಗೆ ಯಾವ ಥರದ ಐಟಮ್ಗಳು ಬೇಕು ಅದೆಲ್ಲವೂ ನಮ್ಮ ಹತ್ರ ಅವೈಲೇಬಲ್ ಇದೆ. ನಮ್ಮ ಉದ್ದೇಶ ಈ ಅಂಗಡಿಯನ್ನು ಇಲ್ಲಿ ಓಪನ್ ಮಾಡಿದ್ದು ಯಾಕೆ ಅಂತೇಳಿದರೆ, ಪುತ್ತೂರಿನವರು ಮಂಗಳೂರಿಗಾಗಲಿ ಬೇರೆ ಕಡೆಗಾಗಲಿ ಹೋಗಬೇಕಾಗ್ತದೆ, ಏನಾದರೂ ಬೇಕಾದ್ರೆ ಬೇಸಿಕ್ ಎಲ್ಲ ಇಲ್ಲಿ ಅವೈಲೇಬಲ್ ಇರ್ತದೆ ಊರಲ್ಲಿ. ಬಟ್ ಏನಾದರೂ ಸ್ಪೆಷಲ್ ರಿಕ್ವೈರ್ಮೆಂಟ್ ಇದ್ದರೆ ಅದಕ್ಕೋಸ್ಕರ ಅವರು ಬೇರೆ ಊರಿಗೆಲ್ಲ ಹೋಗ್ತಾರೆ. ಅದು ಆಗಬಾರ್ದು. ಪುತ್ತೂರಿನಲ್ಲಿ ಅವರಿಗೆ ಬೇಕಾದ ಎಲ್ಲ ಐಟಮ್ ಸಿಗಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಈ ಅಂಗಡಿಯನ್ನು, ಈ ಎಕ್ಸ್ಕ್ಲೂಸಿವ್ ಶೋರೂಮನ್ನು ಓಪನ್ ಮಾಡಿರೋದು. ಈಗ ಕೆಲವರಿಗೆ ಇದು ಸರ್ಜರಿ ಆಗಿರ್ತದೆ, ಇಲ್ಲಿ ಬ್ಯಾಕಲ್ಲಿ ಸರ್ಜರಿ ಆಗಿರ್ತದೆ, ಆಗ ಕೈಯನ್ನು ಹಿಂದೆ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬೇಕಾದ ಸೊಲ್ಯೂಷನ್ ಇದೆ. ಆಮೇಲೆ ಕೆಲವರು ತುಂಬ ಒಬೇಸ್ ಇರ್ತಾರೆ, ಅವರಿಗೆ ಬೇಕಾದಂಥ ಸೊಲ್ಯೂಷನ್ ಇದೆ. ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಯಾವ ಥರದ ಐಟಮ್ಗಳು ಬೇಕು ಅದೆಲ್ಲವೂ ನಮ್ಮಲ್ಲಿ ಲಭ್ಯ ಉಂಟು. ಮೇಡಮ್, ಇವತ್ತು ಕೆಲವೆಲ್ಲ ಪ್ರಾಡಕ್ಟ್ಸ್ ಇರ್ಬೋದು, ಕೆಲವೆಲ್ಲ ಎಷ್ಟು ಕಡಿಮೆ ದರದಲ್ಲಿ ಸಹ ಸಿಗ್ತದೆ ಅಂತೇಳಿ ಕೆಲವೆಲ್ಲ ವಿಷಯ ಎಲ್ಲ ನೀವು ಶೇರ್ ಮಾಡಿದೆ. ತುಂಬ ಖುಷಿ ಆಯಿತು. ಯಾಕಂತೇಳಿದರೆ ತುಂಬ ಜನರಿಗೆ ಗೊತ್ತಿಲ್ಲ. ನೋಡಬೇಕಾದ್ರೆ ಏನು ಅಂತೇಳಿದರೆ, ಮಾಲಿಗೆ ಬಂದಾಗ ತುಂಬ ಇದು ಕಾಸ್ಟ್ಲಿ ಐಟಮ್ಸ್ ಹಾಗೆಲ್ಲ ಅನಿಸ್ತಾ ಉಂಟು ಜನರಿಗೆ. ಆದರೆ 75 ರೂಪೀಸಿಂದ ಸಹ ನಾವೆಲ್ಲ ಕೆಲವು ಪ್ರಾಡಕ್ಟ್ಸ್ ಎಲ್ಲ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀರಿ, ಮತ್ತು ತುಂಬ ಪ್ರಾಡಕ್ಟ್ಸ್ನ ಬಗ್ಗೆ ಸಹ ನೀವು ಎಕ್ಸ್ಪ್ಲೇನ್ ಮಾಡಿದ್ದೀರಿ. ವೆರಿ ಥ್ಯಾಂಕ್ ಯು. ಅದೇ ಥರದಲ್ಲಿ ಇದು
ಈ ಪ್ರಾಡಕ್ಟ್ಸ್ ಡ್ಯೂರೇಬಲ್ ಅದೆಲ್ಲ ನೀವೆಲ್ಲ ಹೇಳಿದ್ರಿ, ಹಾಗೆ ಭಾರಿ ಖುಷಿ ಆಯಿತು. ಅದರಲ್ಲಿ ನಿಮ್ಮ ಫರ್ಮಿಗೆ ಬೆಸ್ಟ್ ಆಫ್ ಲಕ್ ಆ್ಯಂಡ್ ಬೆಸ್ಟ್ ವಿಶಸ್. ಓಕೆ, ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ನಮ್ಮಲ್ಲಿ ಕಸ್ಟಮರ್ ಬಂದವರು ದೇ ಆರ್ ಆಲ್ ವೆರಿ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್, ಆಯಿತಾ. ಅವರು ಆಮೇಲೆ ರಿಪೀಟೆಡ್ ಕಸ್ಟಮರ್ಸೇ ನನಗೆ ಜಾಸ್ತಿ ಬರ್ತಾ ಇದ್ದಾರೆ. ಆಮೇಲೆ ಟೈಮ್ ಟು ಟೈಮು ನಮ್ದು ಇವಾಗ ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಂದು ಐಟಮ್ ಇದೆ, ಅದು 4 to 5 months ಆಗಿದೆ ನನ್ನ ಹತ್ರ ಉಂಟು ಅಂತೇಳಿ ಆದರೆ ಇಮಿಡಿಯೇಟ್ಲಿ ಅದನ್ನು ನಾವು ಸೇಲಿಗೆ ಹಾಕ್ತೇವೆ, ಆಯಿತಾ. ಆ ಥರ ತುಂಬ ಡಿಸ್ಕೌಂಟ್ ಎಲ್ಲ ಹಾಕಿ ಸ್ಟಾಕ್ ಕ್ಲಿಯರ್ ಮಾಡ್ತೇವೆ. ವೆರಿ ಗುಡ್. ಹೌದು. ನಾನು ದೀಪ್ತಿ ಅಂತ ಲಶ್ ಫ್ಯಾಷನಲ್ಲಿ ಸ್ಟಾಫ್ ಆಗಿದ್ದೇನೆ. ನಮ್ಮ ಹತ್ರ ಅಂದರೆ ಕಸ್ಟಮರ್ ಈಗ ಬರುವಾಗ ಅವರಿಗೆ ಸೈಜ್ ಎಲ್ಲ ವೇರಿಯೇಷನ್ ಇರ್ತದೆ, ಅಂದರೆ ಅವರಿಗೆ ಗೊತ್ತಿರುವುದಿಲ್ಲ. ಸಾಧಾರಣವಾಗಿ ನಾವೇ ಮೆಜರ್ಮೆಂಟ್ ಇಲ್ಲೇ ತೆಗೆದು ಅವರಿಗೆ ಹೇಳ್ತೇವೆ. ಅವರಿಗೆ ಅದು ಸಹ ಕಂಫರ್ಟ್ ಆಗಿದ್ರೆ ನಾವೇ ಇಲ್ಲಿ ಪ್ರಾಡಕ್ಟಿಗೆ ಟ್ರಯಲ್ ಎಲ್ಲ ಕೊಟ್ಟು ಅವರಿಗೆ ಕಂಫರ್ಟ್ ಆಗುವ ರೀತಿ ಪ್ರಾಡಕ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅದರ ಫ್ಯಾಬ್ರಿಕ್ ಹೇಗಿದೆ, ಅದರ ಫೀಚರ್ಸ್ ಹೇಗಿದೆ, ಅಂದರೆ ಅವರು ಡೈಲಿ ವೇರ್ ಮಾಡ್ತಾರಾ ಅಲ್ಲ ಸ್ಪೋರ್ಟ್ಸಿಗೆ ಅಂತ ಸಪ್ರೇಟ್ ವೇರ್ ಮಾಡ್ತಾರಾ ಅಲ್ಲ ಇಡೀ ದಿನ ಅಂದರೆ ಕಾಲೇಜಿಗೆ ಹೋಗುವಾಗ ಅಲ್ಲ ಟೀಚರ್ನವರು ಟ್ರೈನಿಂಗಿಗೆ ಹೋಗ್ತಾರೆ, ಅವರಿಗೆ ಫುಲ್ ದಿನ ನಿಂತ್ಕೊಂಡು ಎಲ್ಲ ಟೀಚಿಂಗ್ ಮಾಡಲಿಕ್ಕೆ ಇರ್ತದೆ. ಆವಾಗ ಅವರಿಗೆಲ್ಲ ಫುಲ್ಲು ಟೈಟ್ ಫೀಲ್ ಆಗೋದಾಗಲಿ, ಆಗ ಸಾಫ್ಟ್ ಫೀಲ್ ಆಗೋದಾಗಲಿ, ಆಗ ಅವರ ಹತ್ರ ಕೇಳಿ ಹೇಗೆ ಯಾವ ಟೈಪಲ್ಲಿ ಬೇಕು ಅಂತ ಹೇಳಿ ನಾವು ಕೊಡ್ತೇವೆ. ಥ್ಯಾಂಕ್ ಯು. ನಮ್ಮಲ್ಲಿ ಇನ್ನೊಂದು 2 ಸ್ಪೆಷಲ್ ಪ್ರಾಡಕ್ಟ್ಸ್ ಇದೆ, ಅಂದರೆ ಬಾಡಿ ಶೇಪರ್ ಅಂತ. ಬೇರೆ ಬೇರೆ ಟೈಪೇ ಬಾಡಿ ಶೇಪರ್ ಅಂದರೆ ಒಂದೇ ಥರದ ಬಾಡಿ ಶೇಪರ್ ಅಲ್ಲ. ಕೆಲವೊಬ್ಬರಿಗೆ ಬರೀ ಟಮ್ಮಿ ಟಕ್ಕರ್ ಬೇಕಿರ್ತದೆ, ಇನ್ನೊಬ್ಬರಿಗೆ ತಾಯಿ, ಆಮೇಲೆ ಈ ಫುಲ್ ಬಾಡಿ ಶೇಪರ್ ಬೇಕಾಗಿರ್ತದೆ. ಹಾಗೆ ಅದರಲ್ಲಿ ಒಂದು 4-5 ವೆರೈಟಿದು ಬಾಡಿ ಶೇಪರ್ ನಮ್ಮ ಹತ್ರ ಉಂಟು. ಪ್ಲಸ್ ಇವಾಗ ಮಕ್ಕಳಿಗೆ ಈಗಿನ ಕಾಲದಲ್ಲಿ ಇವಾಗ ಟೀನೇಜ್ 5th ಸ್ಟ್ಯಾಂಡರ್ಡಿಂದನೇ ಅವರಿಗೆ ಕೆಲವೊಂದು ರಿಕ್ವೈರ್ಮೆಂಟ್ ಇರ್ತದೆ. ಸೊ ಪೀರಿಯಡ್ಸ್ ಪ್ಯಾಂಟಿಗಳಾಗಲಿ, ಬಿಗಿನರ್ಸ್ ಬ್ರಾ ಆಗಲಿ, ಅದಕ್ಕೆಲ್ಲದಕ್ಕೂ ಸೊಲ್ಯೂಷನ್ನು ಲಶ್ ಫ್ಯಾಷನ್ ಇನ್ಸೈಡ್. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.